ಗಂಡು ಕಲಿಗಳು ನಿಜ ಎನಿಸಿಕೊಂಡಂತ ಚಂಡಮುಂಡರು ನಾವಾಗಿದ್ದೇವೆ. ಮರ ಹುಟ್ಟಿ ಮರ ಸತ್ತಂತ ಆಗಬಾರದು ಎಂಬ ಉದ್ದೇಶದಿಂದಲೇ ಗದಘೋರ ಅಡವಿಯನ್ನು ಸೇರಿ ಅದನ್ನು ಭಜನೆಯ ಮೂಲಕವಾಗಿ ಪ್ರತ್ಯಕ್ಷೀಕರಿಸಿಕೊಂಡ. ನಿಜ ಮಕ್ಕಳೇ ಏನಾಗಬೇಕು ಎಂಬುದಾಗಿ ಕೇಳಿದಾಗ ಜೀವದ
ಪರ್ಯಂತರ ಬ್ರಹ್ಮಚರ್ಯ ವ್ರತ ಹಾಗೂ ಮನೋವೇಗ ವಿಶೇಷವಾದಂತಹ ಗದಾದಂಡ ಕೊಡು ಎಂಬುದಾಗಿ ಕೇಳಿದಾಗ ತಥಾಸ್ತು ಅಂದ. ಇದನ್ನು ಪಡೆದು ನಾವು ಮಾಡಿದ ಕಾರ್ಯ ನಾವು ಪ್ರಪಂಚದಲ್ಲಿ ಅಜೇಯರಾಗಿ ಅಪ್ರತಿಮರಾಗಿ ಮೆರೆಯಲೇಬೇಕೆಂಬ ಉದ್ದೇಶ ಇಟ್ಟುಕೊಂಡು ನೇರವಾಗಿ ನಾವು ಕಣ್ಣು ಹಾಯಿಸಿದ್ದು ಭೂಲೋಕದ ಕೆಳಗೆ. ಅಲ್ಲಿ ಹೋದದ್ದು ಮಾತ್ರ ಅಲ್ಲದೆ ಮಾನವರ ತಲೆಯನ್ನು ಮೆಟ್ಟಿ ಅಲ್ಲಿ ಕೂಡ ನಮ್ಮ ಅಧಿಕಾರ ಮುದ್ರೆ ಒತ್ತಿದೆವು. ಸರಿ, ಅಷ್ಟೇ ತೃಪ್ತರಾಗದೆ ನೇರವಾಗಿ ಪಾತಾಳ ಲೋಕಕ್ಕೆ ಇಳಿದೆವು. ನಾಗಗಳ ಹೆಣೆಯನ್ನು ಮುಚ್ಚಿ ವಿಷವನ್ನು ಕಾರಿಸಿ ಚಂಡಮುಂಡರು ಏನೆಂಬುದನ್ನು ಅಲ್ಲಿಯೂ ನಾವು ತೋರಿಸಿಕೊಟ್ಟೆವು. ಆದ್ರೆ 3 ಲೋಕದಲ್ಲಿಯೂ ಕೂಡ ನಾವು ಅಜೇಯರಾಗಬೇಕೆಂಬ ಉದ್ದೇಶದಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ಏರಿದೆವು. ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಬೇಕು ಎಂಬ ಉದ್ದೇಶದಲ್ಲಿ ಮುಂದೆ ಹೋದಾಗ ನಾರದರ ಮುಖಾಂತರವಾಗಿ ಒಂದು ವರ್ತಮಾನ ದೊರಕಿತು. ಹೌದು, ಶುಂಭನೆಂಬ ಸ್ವರ್ಗಲೋಕ ಆಳ್ವಿಕೆ ಮಾಡ್ತಾ ಇದ್ದಾನೆ. ಶುಂಭನಾದ್ರೆ ಅದು, ಶಂಭುವೇ ದಾನಾದ್ರೆ ಅದು ನಮಗೆ ಲೆಕ್ಕವಲ್ಲ ಎಂಬಾಗ ಮುಂದೆ ಹೋದಂತ ವೇಳೆಯಲ್ಲಿ ಶುಂಭ ತಾನಾಗಿಯೇ ಬಂದ. ಹೌದು, ಕಾತನ ಬೇಡ ಮಿತ್ರತ್ವ ಮಾಡಿಕೊಂಡ. ಮಾತ್ರವಲ್ಲದೆ ನಮಗೆ ಈವರೆಗೂ ಮಂತ್ರಿ ಭಟ್ಟ ಕೊಟ್ಟೆವು. ಹೌದು, ಮಂತ್ರಿ ಭಟ್ಟ ಸಿಕ್ಕಿದ ಮೇಲೆ ಯಾರಾದ್ರೂ ಯುದ್ಧಕ್ಕೆ ಹೋದಾರ? ನಮ್ಮ ಉದ್ದೇಶ ನೆರವೇರಿತು. ಹೌದು, ಆದರೆ ಈಗ ನಮಗೆ ಯಾರ ಆಜ್ಞೆ ಹೇಳು? ಕೊಟ್ಟವನಿದ್ದಾನೆ. ಪಟಿಗಳಾದಂತಹ ದೇವತೆಗಳು ಎಲ್ಲಿದ್ದಾರೆ ಅವರ ಸುಳಿಯನ್ನು ಬಂದು ಹೇಳಬೇಕು ಎಂಬುದಾಗಿ ಅದಕ್ಕಾಗಿಯೇ ಭುವಿಯನ್ನೆಲ್ಲ ಸಂಚರಿಸಿದೆವು. ಎಲ್ಲಿ ಹೋದರು ಆ ದೇವತೆಗಳ ಪತ್ತೇ ಇಲ್ಲ. ಪಾಪಿಗಳು ತಿರುಗಾಟ ಮಾಡಿ ಮಾಡಿ ನಮಗೆ ಸಾಕಾಯಿತು. ಏನು ಕೂಡುದಿಲ್ಲ ತಮ್ಮ, ಒಂದು ಹಸೆ ಅಂತ ನನಗೂ ಕೂಡ ಹಸಿ ಅಧಿಕವಾಗುತ್ತಾ ಉಂಟು. ಇದಕ್ಕೆ ಪರಿಹಾರವೆಂಬಾಗಿ ಆಲೋಚನೆ ಮಾಡಿದ್ರೆ ನಮಗೆ ತರಕಾರಿ ಊಟ ಆಗುವುದಿಲ್ಲ, ಮಾಂಸಾಹಾರಿ ಊಟವೇ ಆಗಬೇಕು. ಹೌದು, ಅದನ್ನು ಬೇಯಿಸಿದಾಗುವುದಿಲ್ಲ, ಹಸಿ ಹಸಿ ಮಾಂಸವೇ ಆಗಬೇಕು. ಅದರಲ್ಲೂ ಎಲುಬು ಸಿಗಬೇಕು. ಹೌದು, ಆ ಎಲುಬನ್ನು ಜಗಿದು ರಕ್ತವನ್ನು ಕಡಗಡಲು ಕುಡಿಯಬೇಕು ಎಂಬ ಉದ್ದೇಶ ಹೌದು ಅಂತಾದ್ರೆ ಬೇಟೆ ಆಡಬೇಕು, ಮೃಗಗಳ ಮಾಂಸ ತಿನ್ನಬೇಕು. ತಡ ಮಾಡುದಲ್ಲ. ಹಾಗಿದ್ರೆ ನಾವು ತಡ ಮಾಡುದು ಯಾಕೆ? ಹಸಿವೆ ನಿವಾರಣೆಗೆ, ಬೇಟೆಯಾಡುವುದಕ್ಕೆ.
ಬೇಟೆಯಾಡುತ್ತಾ ಬಂದನು. ಕೊಲ್ಲುತ್ತಾ ಬೇಟೆಯಾಡುತ್ತಾ ಬಂದನು. ಕಳರು ಮೃಗವಾಂಸವನು ಮೆಲುತಲಿ. ಕಳರು ಮೃಗವಾಂಸವನು ಮೆಲುತಲಿ. ಮೆಲುತಲಿ. ಕಳರು ಮೃಗವಾಂಸವನು ಮೆಲುತಲಿ. ಮೆಲುತಲಿ. ಎಲರಿಗೊಟ್ಟುತ ತನುವ. ಎಲರಿಗೊಟ್ಟುತ ತನುವ ಶ್ರಮವನ್ನು ಕಳವೆನೆಂದೆನುದಾಗ. ತನುವ ಶ್ರಮವನ್ನು ಕಳವೆನೆಂದೆನುದಾಗ. ಬರಲು ಕದಂಬವನದೆಡೆಗೆ. ಬರಲು ಕದಂಬವನದೆಡೆಗೆ. ಕಳರು ಮೃಗವಾಂಸವನು ಮೆಲುತಲಿ. ಬಲಮೃಗಗಳ ಮೆಲುತಲಿ. 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 ಇಷ್ಟೆಲ್ಲ ಮಾಡಿದ್ದು ಈ ಅಲ್ಲ ಏನ ಇಷ್ಟು ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ಏನ ಈಗೆಲ್ಲ ಉಂಟಲ್ಲ. ಏನ ಈ ರೀತಿಯಾಗದೆ 20 ವರ್ಷ ಕಳೆದು ಹೋಯಿತು. ಈಗ ಪ್ರಥಮ ಇದು. ಮೊದಲಿನಾಗೆ ಈಗ ಆಗುದಿಲ್ಲ. ನೀನು 20 ವರ್ಷ ಅಲ್ವೋ? ನಾನು ಅಷ್ಟೇ ಅಲ್ಲ, ಮಾಡ್ಲಿಲ್ಲ. ಏನ ಹೆಣ ನೀನು ಏನ ಅಣ್ಣ ಅಪ್ ಅಪ್ ಸಾಕ ಅಪ್ ಸಾಕ ಬಾಯಲ್ಲಿ ಬರ್ತಾರ ತಂದು ಕೂಡ ಬೆರಳು ಹಾಕಿದ್ರೆ ಸಿಗ್ತದೆ. ಕರುಳು ಹೌದು ಅಣ್ಣ. ಬೇಟೆಗೆ ಎಂಬಾಗ ಮುಂದೆ ಬಂದವರು ನಾವು ಬಹಳಷ್ಟು ಬೇಟೆ ಆಡಿದೆವು. ಏನಾದ್ರೂ ಪ್ರಯೋಜನ ಆಯ್ತಾ ನಿನಗೆ? ಏನಾದ್ರೂ ಸಿಕ್ಕಿತಾ? ಅಲ್ಲ, ಪ್ರಯೋಜನ ಆದರೆ ನಾವು ಇಷ್ಟು ಬೇಟೆ ಆಡ್ತೇವೆ. ಏನೇನು ನೋಡಿದೆ, ಏನೇನು ಕೊಂದೆ, ಏನೇನು ತಿಂದೆ ಹೇಳು ನನ್ನ ಮುಂದೆ. ಏ ತಮ್ಮ, ಏ ತಮ್ಮ, ಏ ತಮ್ಮ, ಏನು ಬೇಟೆ ಆಡುವಂತ ಉದ್ದೇಶದಿಂದ ಈ ಕಾಡಿಗೆ ಬಂದವರು. ಆದ್ರೆ ನಿನ್ನ ಜೊತೆಯಲ್ಲಿ ಬಂದ್ರೆ ನನಗೆ ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಬೇರೆ ದಾರಿ ಹಿಡಿದು ನಾನು ಹೋದೆ. ತಮ್ಮ, ಮುಂದಕ್ಕೆ ಹೋಗುತ್ತಾ ಇರುವಾಗ ಏನು ಸಿಕ್ಕಿತು? ಕಂಡೆ. ಯಾವ್ದಾರದ್ದು? ಅದು ಕಾಡಲ್ಲಿರುವುದು ಕಂಡೆ, ಮತ್ತೆಂತದ್ದು? ನಾನು ಕಂಡೆ, ನೋಡಿದೆ. ಹೌದು. ಏನನ್ನು? ತಮ್ಮ ಹಂದಿ. ತಮ್ಮ ಹಂದಿ. ಏನಂದಿ?
ತಮ್ಮ ಹಂದಿ. ಏನಂದಿ? ತಮ್ಮ ಹಂದಿ. ಅಮ್ಮ, ಹಂದಿ. ಹಂದಿ ಕಾಣ ಸಿಕ್ಕಿತು. ಮುಳ್ಳು ಹಂದಿಯ ಆಚೆ ಹಂದಿಯ? ನನಗೆ ಸಿಕ್ಕಿದ ಆಚೆ ಹಂದಿ. ಹಿಂಬದಿಯಿಂದ ಹೋದೆ, ಹಾ. ಕಾಲಲ್ಲಿ ಹಿಡಿದು ಬಂಡೆಗೆ ಪಾಠ ರಕ್ತ ಕಾರಿತು. ಆಮೇಲೆ ನನ್ನ ಕರ್ತವ್ಯವನ್ನು ಪ್ರಾರಂಭಿಸಿದೆ. ಆ ಚರ್ಮವನ್ನು, ಎಲುಬನ್ನು, ಮಾಂಸವನ್ನು ತಿಂದು ರಕ್ತ ಘಟ 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 ಕೂಡಿದೆ. ಈಗ ಸಮಾಧಾನ ಆಯ್ತು. ಅಮ್ಮ, ನೀನು ಏನಾದ್ರೂ ಬೇಟೆಯಲ್ಲಿ ಪ್ರಯೋಜನ ಮಾಡಿದ್ಯಾ? ನಿನ್ನನ್ನು ಬಿಟ್ಟು ನಾನು ಮುಂದೆ ಈ ಕಡೆಯಿಂದ ಹೋದೆವ. ಹೋದಾಗ ಆನೆಗಳ ಹಿಂದೆ ಬಂತು. ನಾನು ಮಾತಾಡ್ಲಿಲ್ಲ. ಯಾಕೆ ಸುಮ್ಮನೆ ಆನೆಯನ್ನು ಕೊಲ್ಲುವುದು? ಅಷ್ಟು ಕನಿಕರವ ನಿನಗೆ? ಹಾಗಲ್ಲ, ಆನೆಯನ್ನು ಕೊಲ್ಲಬಾರದು ಎಂಬಾಗ ಮುಂದೆ ನೋಡುವಾಗ ಒಂದ ಎರಡ ಮಲದ ಹಿಂದಿಂಡು. ನೀನು ಹೋಗಿ ಅದರಲ್ಲಿ ಬೇಟೆ ಆಡಿದ್ಯಾ? ಎಂತ ಪುಣ್ಯಾತ್ಮ! ಮಲದ ಹಿಂಡಲ್ಲಿ ಬೇಟೆ ಆಡ್ಲಿಕ್ಕೆ ಉಂಟೇನೋ? ತಿಂದಿದ್ದೇನೆ ಮಾರಾಯ. ಅಯ್ಯೋ, ಉದ್ದ ಕಿವಿ ಅದು, ಎಂತ ರುಚಿ ಮಾರಾಯ. ಅದಕ್ಕೆ ಕಿವಿ ಉಂಟಾ? ನಿನಗಿಷ್ಟು ತೆಗ್ದಿಟ್ಟಿದ್ದೇನೆ. ನೀನು ನನ್ನ ತಮ್ಮನಾಗಿ ಹುಟ್ಟಿದಿ, ಇಂಥದ್ದೆಲ್ಲ ಮಾಡ್ತಿದ್ದು ನನಗೆ ಗೊತ್ತಿರ್ಲಿಲ್ಲ. ಎಂತದ್ದು ಮಾರಾಯ? 2 ಕಿವಿ ಉಂಟು, ಮಲದ ಹಿಂಡು, ಏನು ಹೇಳ್ತೀಯ? ಪುಣ್ಯಾತ್ಮ, ಅದು ಮೊಲ. ನಾನು ಹೇಳಿದ್ದ ಅದನ್ನೇ. ನೀನು ಹೇಳಿದ ಮೊಲ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಊರು ಮುಳುಗುದಿಲ್ಲ, ಆಯ್ತಾ? ಊರು ಮುಳುಗುದಿಲ್ಲ. ತಿಳಿದವರು ನಗಾಡಿಯಾರು. ಒಂದ ಎರಡ ಎಷ್ಟು? 3 4 5 6 7 8 9 10 11 12. ಒಮ್ಮೆ ಹೇಳು ಪುಣ್ಯಾತ್ಮ, ಎಷ್ಟು ಅಂತ ಲೆಕ್ಕವೇ ಇಲ್ಲ. ಅಷ್ಟು ಎಲ್ಲವನ್ನಲ್ಲ, ಕೈಗೆ ಸಿಕ್ಕಿದ ಮೊಲವನ್ನು ನೆಲಕ್ಕೆ ಅಪ್ಪಳಿಸಿ ಬಿಸಿ ಬಿಸಿ ರಕ್ತವನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬು ಜಗಿಲಿಕ್ಕೆ ಇಲ್ಲ ಅದರಲ್ಲಿ. ಹಾಗಂತ ಘಟ ಘಟ ಕುಡಿದಾಗ ಹಸಿವೆ ನಿವಾರಣೆ ಆಯ್ತು. ನಿವಾರಣೆ ಆಯ್ತು. ಈಗ ಮತ್ತೊಂದು ಸಮಸ್ಯೆ. ಏನು? ಪಾಯಸ. ಪಾಯಸ ಅದು ತರಕಾರಿ ಊಟದಲ್ಲಿಗೆ ಹೋಗ್ಬೇಕು, ಇಲ್ಲಿ ಸಿಕ್ಕಕ್ಕಿಲ್ಲ. ನೋಡು ಪುಣ್ಯಾತ್ಮ, ಶ್ರಮ ಜಲ. ಹೌದು, ಬೆವರು. ಹೌದು. ಅದು ಪಾಯಸ ಅಲ್ಲ, ಆಯಾಸ. ಅದೇ ನಾನು ಹೇಳಿದ್ದು. ಅದಕ್ಕೆ ಬೇಕಾಗಿ ನೀನು ಅಣ್ಣನಲ್ವಾ? ಹೌದು. ಸ್ವಲ್ಪ ಗಾಳಿ ಹಾಕುವ. ಗಾಳಿ ಗಾಳಿ ದೊಡ್ಡವರಲ್ಲಿ ಮಾಡಿ. ಇಲ್ಲಿ ಗಾಳಿ ಇಲ್ಲ. ಯಾಕೆ? ಇದ್ದ ಗಾಳಿಯನ್ನು ಯಾವುದಕ್ಕೆ ತುಂಬಿಸಿದ್ದಾರೆ. ಹೌದು, ಅದನ್ನು ತೆಗಿಬೇಕು, ಗಾಳಿ ಆಗ ಹೊರಗೆ ಬರ್ತದೆ. ಅದು ಮತ್ತೆ ಅದಕ್ಕೆ ಸ್ವಲ್ಪ ಗಾಳಿ ಹಾಕು. ಹೌದೇನೋ? ಒಂದು ಹಿರಿಯರಿಗೆ ಗೌರವ ಕೊಡ್ಬೇಕು, ಸ್ವಲ್ಪ ಗೊತ್ತಿಲ್ಲ ಅಲ್ಲ ನಿನಗೆ? ನಿನ್ನ ಅಣ್ಣ ಯಾರು? ನೀನಲ್ವ? ಹಿರಿಯರ ಸೇವೆ ಮಾಡ್ಬೇಕು, ಅದು ಕಿರಿಯರ ಕರ್ತವ್ಯ. ನೀನು ಹಿರಿಯವನಾಗಿ ಹುಟ್ಟಿದಕ್ಕೆ ನಾನು ಜವಾಬ್ದಾರನಲ್ಲ. ಹಾಗಿದ್ದರೆ ನಿನಗೆ ಆಯಾಸ ಆಗಿ ಶ್ರಮಜಾಲ ಸುರಿಯುವುದಕ್ಕೆ ನಾನು ಕಾರಣನಲ್ಲ. ನಾವು ಹಂಚಿಕೊಳ್ಳೋಣ. ಎಂತದ್ದು? ಗಾಳಿ ಹಾಕು. ಯಾರು ಗಾಳಿ? ಬೇಡ, ಇಲ್ಲಿ ಗಾಳಿ ಬೀಸುವುದಿಲ್ಲ. ಯಾಕೆ? ತಗ್ಗು ಪ್ರದೇಶ. ಹೌದು, ಇಲ್ಲಿಗೆ ವಾಯು ಸಂಚಾರ ಆಗುವುದಿಲ್ಲ. ಇಲ್ಲಿ ವಾಯು ಇಲ್ಲ. ಇಲ್ಲ, ಇದ್ದದ್ದು ಕೂಡ ನಮಗೆ ಸಾಕಾಗುದಿಲ್ಲ. ಸಾಕಾಗ್ಲಿಕ್ಕಿಲ್ಲ. ನಮ್ಮ ಬೊಗಸೆಯ ಗಾಳಿ ಸಾಕಾಗುವುದಕ್ಕೆ ಹೌದು ಆಗ್ಲಿಕ್ಕಿಲ್ಲ. ಎತ್ತರವಾದ ಪ್ರದೇಶವನ್ನು ಸೇರಿಕೊಳ್ಳಬೇಕು. ಯಾವುದು ಕಾಣ್ತಾ ಇರುವುದು? ಅದು ಕೊಹಿನಾದ್ರಿ. ಹಾಗ ತಡ ಮಾಡುದಲ್ಲ, ಗಾಳಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.